ಮೌರಿಸ್ ಮೊಂಥೇರೊರವರು, ಹಾಗೆಯೇ ಸಂತ ಸೆಬಾಸ್ಟಿಯನ್ ಚರ್ಚ್ ಪಾಲನಾ ಸಮಿತಿಯ ಕಾರ್ಯದರ್ಶಿಯವರು ಆಗಿರುವಂತಹ ಶ್ರೀಮತಿ ಫಿಲೋಮಿನಾ ಡಿಸೋಜರವರು, ಹಾಗೂ ಈ ಸಂತ ಸೆಬಾಸ್ಟಿಯನ್ ಸಮೂಹ ಸಂಸ್ಥೆಗಳ ಎಲ್ಲ ಮುಖ್ಯಸ್ಥರುಗಳನ್ನು ಕೂಡ ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಬರಮಾಡಿ, ಹಾಗೆಯೇ ಗಂಡು ಮೆಟ್ಟಿದ ಆಟ, ದೇಶೀಯ ಆಟ ಎಂದೇ ಖ್ಯಾತಿ ಪಡೆದಿರುವಂತಹ ಈ ಕಬಡ್ಡಿ ಪಂದ್ಯಾಟ ಇದೀಗ ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ಮೈದಾನದಲ್ಲಿ ನಡೆಯಲಿಕ್ಕಿದೆ. ನಮಗೆ ಶುಭಕರವಾದ, ಸಂತೋಷದಾಯಕವಾದ ಮತ್ತು ಸ್ಫೂರ್ತಿದಾಯಕ ಮನಸ್ಸು, ಹುಮ್ಮಸ್ಸು ದಯಪಾಲಿಸುವಂತಹವರು ಪರಮಾತ್ಮ. ಕರ್ಮ ಕೌಶಲ್ಯವನ್ನು, ಜ್ಞಾನವನ್ನು ನೀಡಿ ಸತ್ಕರ್ಮವನ್ನು ಮಾಡುವಂತೆ ಪ್ರೇರಣೆ ನೀಡುವಂತಹ ಆ ಪ್ರೇರಣಾ ಶಕ್ತಿಯನ್ನು ಸ್ಮರಿಸುತ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಅತ್ಯಂತ ಗೌರವದಿಂದ ಸ್ವಾಗತಿಸಲಿಕ್ಕಿದ್ದಾರೆ ನಮ್ಮ ಸಂತ ಸೆಬಾಸ್ಟಿಯನ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಶ್ರೀಮತಿ ಪ್ರಮೀಳಾ ಡಿಸೋಜರವರು. ಸಂತ ಸೆಬಾಸ್ಟಿಯನ್ ಪದವಿ ಪೂರ್ವ ಕಾಲೇಜು ಇದರ ಸಹಯೋಗದೊಂದಿಗೆ ನಡೆಯಲಿರುವ ಉಳ್ಳಾಲ ತಾಲೂಕು ವಲಯದ ಕಬಡ್ಡಿ ಪಂದ್ಯಾಟದ ಉದ್ಘಾಟನೆಗೆ ಆಗಮಿಸಿರುವಂತಹ ಜನಮೆಚ್ಚಿದ ನಾಯಕರು, ಈ ಕ್ಷೇತ್ರದ ಎಲ್ಲ ಕೆಲಸ ಕಾರ್ಯಗಳಿಗೆ ಸಹಕಾರವನ್ನು ನೀಡಿ ಎಲ್ಲ ಕೆಲಸವನ್ನು, ಎಲ್ಲ ಜನರನ್ನು ಸ್ಪಂದಿಸುವಂತಹ ಒಬ್ಬ ಪ್ರೀತಿಮಯ ವ್ಯಕ್ತಿಯಾದಂತಹ ಹಾಗೂ ವಿರೋಧ ಪಕ್ಷದ ಉಪನಾಯಕರಾದಂತಹ ಸನ್ಮಾನ್ಯ ಶ್ರೀ UT ಖಾದರ್ ಇವರು ಇಂದು ನಮ್ಮೊಂದಿಗೆ ಇದ್ದಾರೆ. ನಮ್ಮ ವಿದ್ಯಾಸಂಸ್ಥೆಗಳ ಪರವಾಗಿ, ಎಲ್ಲರ ಪರವಾಗಿ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ನೀಡುತ್ತೇನೆ. ಹೂ ಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಇಂದಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಸಂತ ಸೆಬಾಸ್ಟಿಯನ್ ಸಮೂಹ ವಿದ್ಯಾಸಂಸ್ಥೆಗಳ ಸಂಚಾಲಕರಾದಂತಹ ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋ ಇವರಿಗೂ
ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ನೀಡುತ್ತೇನೆ. ಶಾಲಾ ನಾಯಕಿಯಾದ ತನ್ವಿ ಇವರು ಸ್ವಾಗತಿಸಬೇಕಾಗಿ ಕೋರಿಕೆ. ನಮ್ಮೊಂದಿಗೆ ಇಂದು ಉಪಸ್ಥಿತರಿದ್ದಾರೆ ಗೌರವ ಅತಿಥಿಗಳಾದಂತಹ ಶ್ರೀಮತಿ ಚಿತ್ರಕಲಾ ಕೆ, ಉಳ್ಳಾಲ ನಗರಸಭೆಯ ಅಧ್ಯಕ್ಷರು. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಅವರು ಸ್ಪಂದನೆ ನೀಡುತ್ತಾರೆ, ನಮಗೆ ಸಹಕಾರ ನೀಡುತ್ತಾರೆ. ಮೇಡಮ್, ನಿಮಗೆ ತುಂಬ ಹೃದಯದ ಸ್ವಾಗತ. ಇವರನ್ನು ಕಾಲೇಜಿನ ಉಪಪ್ರಾಂಶುಪಾಲೆಯಾದ ಶ್ರೀಮತಿ ಮನೋರಮಾ ಇವರು ಸ್ವಾಗತಿಸಲಿದ್ದಾರೆ. ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್, ವಾಣಿಜ್ಯ ತೆರಿಗೆ ಅಧಿಕಾರಿಯಾದಂತಹ ಶ್ರೀಯುತ ನಿತಿನ್ ಕುಮಾರ್ BK ಇವರು ನಮ್ಮ ಆತ್ಮೀಯರು. ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೆ. ಸುಚಿತ್ರಾ ಇವರು ಸ್ವಾಗತಿಸಲಿದ್ದಾರೆ. ಶ್ರೀಮಾನ್ ಆಯುಬ್ ಮಂಚಿಲ, ಉಳ್ಳಾಲ ನಗರಸಭೆಯ ಉಪಾಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ಇವರನ್ನು ನಮ್ಮ ಹಿಂದಿ ಉಪನ್ಯಾಸಕರಾದ ಶ್ರೀ ಉಮೇಶ್ ಇವರು ಸ್ವಾಗತಿಸುವರು. ಸಂತ ಸೆಬಾಸ್ಟಿಯನ್ ಚರ್ಚ್ ಪಾಲನಾ ಸಮಿತಿಯ ಕಾರ್ಯದರ್ಶಿಗಳಾದ ಶ್ರೀಮತಿ ಫಿಲೋಮಿನಾ ಡಿಸೂಜ ಇವರು ನಮ್ಮೊಂದಿಗಿದ್ದಾರೆ. ಅವರಿಗೂ ತುಂಬ ಹೃದಯದ ಸ್ವಾಗತ. ವಿದ್ಯಾರ್ಥಿ ಉಪನಾಯಕ ವೈಷ್ಣು ಇವರು ಸ್ವಾಗತಿಸಿದ್ದಾರೆ. ಶ್ರೀಮಾನ್ ಮೊಹಮ್ಮದ್ ಅಶ್ರಫ್, ಉಳ್ಳಾಲ ತಾಲೂಕು ವಲಯದ ಕ್ರೀಡಾ ಸಂಯೋಜಕರು ಎಂದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ತುಂಬ ಹೃದಯದ ಸ್ವಾಗತವನ್ನು ನೀಡುತ್ತೇವೆ. ಶಾಲಾ ಕಾರ್ಯದರ್ಶಿ ಸ್ವಾಗತಿಸಿದ್ದಾರೆ. ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಎಲ್ಲ ಶಾರೀರಿಕ ಶಿಕ್ಷಣ ನಿರ್ದೇಶಕರು ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ, ಇವತ್ತಿನ ಈ ಪಂದ್ಯಾಟಕ್ಕೆ ತೀರ್ಪುಗಾರರಾಗಿ ಆಗಮಿಸಿದಂತಹ ಎಲ್ಲರನ್ನು, ಎಲ್ಲ ಅಧ್ಯಾಪಕರನ್ನು ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸಹಕಾರ ನೀಡಿದ ಎಲ್ಲ ಹಳ ವಿದ್ಯಾರ್ಥಿಗಳಿಗೂ, ಪೋಷಕರಿಗೂ, ಊರಿನ ಎಲ್ಲ ಹಿತೈಷಿಗಳಿಗೂ ಆತ್ಮೀಯವಾದ ಸ್ವಾಗತ. ಇವರಲ್ಲಿ ಪ್ರಮುಖವಾಗಿ ನಮ್ಮೊಂದಿಗೆ ಶ್ರೀ ಭಗವಾನ್ ದಾಸ್ ಇಗೂ ತುಂಬ ಹೃದಯದ ಸ್ವಾಗತವನ್ನು ನೀಡುತ್ತಾ ಇದ್ದೇವೆ. ಇಂದು ಆಗಮಿಸಿದಂತಹ ಎಲ್ಲ ಅಧ್ಯಾಪಕೇತರ ಬಂಧುಗಳಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ನವರಿಗೆ, ಆರೋಗ್ಯ ಇಲಾಖೆಯವರಿಗೆ, ಮಾಧ್ಯಮದವರಿಗೆ, ಘಟ್ಟದಲ್ಲಿ ಓದು, ವಿಜ್ಞಾನ, ತಂತ್ರಜ್ಞಾನ ವಲಯದ ಜೊತೆಗೆ ಕ್ರೀಡಾ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವುದು ತೀರಾ ಅವಶ್ಯಕ. ಸ್ಥಳೀಯ ಹಾಗೂ ತಾಲೂಕು ಮಟ್ಟದ ಸ್ಪರ್ಧೆಗಳು ಪೂರಕ. ಹಾಗೆಯೇ ಇದು ಮುಂದೆ ಜಾಗತಿಕ ಮಟ್ಟದ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಛಾತಿ ಮೂಡಿಸಲು ಬಹಳ ಸಹಾಯಕಾರಿ. ಇಂತಹ ಪ್ರೇರಣಾತ್ಮಕ ಪಂದ್ಯಾವಳಿಯನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಬೇಕಾಗಿ ನಮ್ಮ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಖ್ಯಾತ ಶಾಸಕರಾಗಿರುವಂತಹ ಗೌರವಾನ್ವಿತ UT ಖಾದರ್ ಅವರಲ್ಲಿ ಕೋರಿಕೊಳ್ಳುತ್ತಾ ಇದ್ದೇವೆ. ಬೇಕಾಗಿ ಕೋರಿಕೆ. ಫ್ಯಾಕಲ್ಟಿ ಮತ್ತು ಸ್ಟೂಡೆಂಟ್ಸ್ ಇದರ ಜಂಟಿ ಸಹಕಾರದೊಂದಿಗೆ ತಾಲೂಕು ಮಟ್ಟದ ಅಂತರ್ ಕಾಲೇಜ್ ಮಟ್ಟದ ಕಬಡ್ಡಿ ಪಂದ್ಯಾಟದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೂ ಮತ್ತು ನಿಮಗೆಲ್ಲರಿಗೂ ಕೂಡ ದಿಕ್ಸೂಚಿ ಸಂದೇಶ ನೀಡಿರುವಂತಹ ನಮ್ಮೆಲ್ಲ ಆದರಣೀಯರು, ನಮ್ಮ ಗೌರವಿತರು, ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಸೇಂಟ್ ಸೆಬಾಸ್ಟಿಯನ್ ಚರ್ಚ್ ಮತ್ತು ಶಿಕ್ಷಣ ಸಂಸ್ಥೆಯ ಸಂಚಾಲಕರಾಗಿರುವಂಥ ವೇರಿ ರೆವರೆಂಡ್ ಫಾದರ್ ಸಿಪ್ರಿಯನ್ ಪಿಂಟೋರ್ ಅವರ ಆಶೀರ್ವಾದ ಬೇಡಿಕೊಂಡು ವೇದಿಕೆ ಮೇಲೆ ಗಣ್ಯ ಅತಿಥಿಯಾಗಿ ಉಪಸ್ಥಿತರುವಂತಹ ಉಳ್ಳಾಲ ನಗರಸಭೆಯ ಅಧ್ಯಕ್ಷರು ಗೌರವಿತರಾದಂಥ ಚಿತ್ರಕಲಾ ಚಂದ್ರಕಾಂತ್ರವರೇ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬರುವ ಸನ್ಮಿತರು, ಆತ್ಮ ಯುವಕರು ಹಾಗೂ ಇಲಾಖೆ ಅಧಿಕಾರಿಯಾಗಿರುವಂಥ ನಿತಿನ್ ಕುಮಾರ್ BK ರವರೇ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಳೀಯ ಕೌನ್ಸಿಲರ್, ಉಳ್ಳಾಲ ನಗರಸಭೆ ಉಪಾಧ್ಯಕ್ಷರು ಸನ್ಮಿತರಾದಂಥ ಆಯುಬ್ ಮಂಚುಲರವರೇ, ಈ ಕಾರ್ಯಕ್ರಮದ ಗೌರವಿತರಾಗಿರುವಂಥ ಮೌರಿಸ್ ಮುಂತೇರವರೇ, ವೇದಿಕೆ ಮೇಲೆ ಉಪಸ್ಥಿತಂಥ ಸನ್ಮಿತರವರು ಕೌನ್ಸಿಲರ್ ಆಗಿರುವಂಥ ಭಗವಾನ್ ದಾಸ್ ಅವರೇ, ಗೌರವಿತರಾದಂಥ ಶ್ರೀಮತಿ ಫಿಲೋಮಿನಾ ಡಿಸೋಜರವರೇ, ಸಂಚಾಲಕರಾದಂಥ ಅಶ್ರಫ್ರವರೇ, ಸಾಮಾಜಿಕವಾಗಿ ತನ್ನ ಕೆಲಸವನ್ನು ಬಹಳಷ್ಟು ವರ್ಷಗಳು ಮಾಡಿ ಸೇವೆಗೈದಂತಹ
ಗೌರವ ಹಿರಿದಂಥ ಸುಹಾಸಿನಿ ಬಬ್ಬುಕಟ್ಟೆ ಅವರೇ, ಈ ಕಾಲೇಜಿನ ಪ್ರಾಂಶುಪಾಲರು, ಈ ಒಂದು ಕ್ರೀಡಾಕೂಟ ಬಗ್ಗೆ ವಿಶೇಷವಾದ ಕಾಳಜಿ ವಹಿಸಿಕೊಂಡು ನೇತೃತ್ವ ವಹಿಸಿದ ಮಿಸ್ ಪ್ರಮೀಳಾ ಡಿಸೋಜರ್ ಅವರೇ, ಫಿಸಿಕಲ್ ಡೈರೆಕ್ಟರ್ ಆಗಿದ್ದ ನಳಿನಾಕ್ಷಿ KN ಅವರೇ, ಕಾಲೇಜಿನ ಎಲ್ಲ ಪ್ರಾಧ್ಯಾಪಕ ಮತ್ತು ಸಿಬ್ಬಂದಿ ವರ್ಗದವರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಂದು ಹಿತೈಷಿಗಳೇ ಹಾಗೂ ಬಹುಶಃ ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿ ಬಂದಂಥ ಕಬಡ್ಡಿಯ ಪಟು ಮತ್ತು ಕ್ರೀಡಾಭಿಮಾನಿಗಳಿಗೆ ಸೋದರ ಆತ್ಮ ಮಿತ್ರರೇ, ಕಬಡ್ಡಿ ಪಂದ್ಯಾಟ ಅಂತ ಇವತ್ತು ಆಯೋಜನೆ ಇವತ್ತು ಮಾಡ್ತಾ ಇದ್ದೀರಿ. ಬಹುಶಃ ಇವತ್ತು ಇದರ ಮುಲ್ಲಾಲ ತಾಲೂಕು ಬಹುಶಃ ಇವತ್ತು ನನಗೆ ತಾಲೂಕು ಮಟ್ಟ ನಾನು ಬಹುಶಃ ಉಲ್ಲಾಲವನ್ನು ಹಿಂದೆ ನಿಮಗೆ ಇದು ಅವಕಾಶ ಇರಲಿಲ್ಲ. ಎಲ್ಲ ಮಂಗಳೂರು ತಾಲೂಕಲ್ಲಿ ವ್ಯಾಪ್ತಿಯಲ್ಲಿ ಮಂಗಳೂರು ಕಾಲೇಜು ಮಧ್ಯೆ ನಿಮ್ಮ ಸ್ಪರ್ಧೆ ಇತ್ತು. ಉಲ್ಲಾಲಕ್ಕೆ ಸಪ್ರೇಟ್ ಆದ ತಾಲೂಕಾದ ನಂತರ ನಮ್ಮ ತಾಲೂಕು ಮಟ್ಟ ಕಾಲೇಜಿನವರಿಗೆ ಸಪ್ರೇಟ್ ಆದ ಕ್ರೀಡಾಕೂಟ ಇವತ್ತು ಆಯೋಜಿಸಲಾಗ್ತದೆ. ಇದರಲ್ಲಿ ಬಹುಶಃ ನೀವು ಉಲ್ಲಾಲ ತಾಲೂಕು ಮಟ್ಟ ನಾವು ಇವತ್ತು ನಿರ್ಮಾಣ ಮಾಡಿದ ನಂತರ ಪ್ರಪ್ರಥಮವಾದ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟ ಬಹುಶಃ ತಾವು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಯನ್ನು ಕ್ರೀಡಾ ಪಟುಗಳು ಇವತ್ತು ಇದರಲ್ಲಿ ಭಾಗವಹಿಸ್ತಿದೆ. ಎಲ್ಲ ನಮ್ಮ ಕಬಡ್ಡಿಯ ಪಟುಗಳಿಗೆ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಶಿಕ್ಷಣ ಜೊತೆಯಲ್ಲಿ ಶೈಕ್ಷಣಿಕ ಜೊತೆಯಲ್ಲಿ ಕ್ರೀಡಾ ಚಟುವಟಿಕೆ ಕೂಡ ಸಕ್ರಿಯವಾಗಿರಬೇಕು. ತಮ್ಮ ವ್ಯಕ್ತಿತ್ವ ರೂಪಿಸಿಕೊಂಡು ಬರಬೇಕು. ಭವಿಷ್ಯ ದಿನಗಳಲ್ಲಿ ನೀವು ನಿಮ್ಮ ತಂದೆ ತಾಯಂದ್ರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ತಂದೆ ತಾಯಿಂದ ಆಸ್ತಿ ಸಂಪತ್ತು ಜೊತೆಯಲ್ಲಿ ಈ ಸಮಾಜದ ಮತ್ತು ಈ ದೇಶದ ಅತ್ಯಂತ ದೊಡ್ಡ ಸಂಪತ್ತಾಗಿ ಪರಿವರ್ತನೆ ಆಗಬೇಕಂತ ಹೇಳಿ ಎಲ್ಲ ಕಾರ್ಯಕ್ರಮವನ್ನು ಕೂಡ ಇವತ್ತು ಆಯೋಜಿಸ್ಕೊಂಡು ಇವತ್ತು ಬಂದಿದೆ. ನಾನು ಯಾವಾಗಲೂ ಒಂದು ಮಾತು ಪ್ರತಿ ಸಲ ಕೂಡ ಹೇಳ್ತಾ ಇರ್ತೇನೆ, ಭಾರತ ದೇಶ ಬಲಿಷ್ಠವಾಗಬೇಕಂದೇಳಿ ಪ್ರತಿಯೊಬ್ಬರ ಕನಸು. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ನಾವು ಶಾಸಕರು ಮತ್ತು ಮಂತ್ರಿಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡವರು ಬಲಿಷ್ಠರಾದರೆ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ. ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಸಂಸದರ ಅಥವಾ ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಮಂತ್ರಿಗಳು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ. AC ರೂಮಲ್ಲಿ ಕೂತ್ಕೊಳ್ಳುವಂಥ IAS ಅಧಿಕಾರಿಗಳ ಅಥವಾ AC ರೂಮಲ್ಲಿ ಕೂತ್ಕೊಳ್ಳುವಂಥ ವ್ಯಾಪಾರಸ್ಥರು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಕ್ಲಾಸ್ ರೂಮಲ್ಲಿ ಕಲಿಯುವಂಥ ವಿದ್ಯಾರ್ಥಿನಿಯರು ಮತ್ತು ಪ್ಲೇಗ್ರೌಂಡಲ್ಲಿ ಆಡುವಂಥ ವಿದ್ಯಾರ್ಥಿನಿಯರು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಪೂರಕವಾದ ಶಿಕ್ಷಣ, ಕ್ರೀಡಾ ಚಟುವಟಿಕೆ ಎಲ್ಲವೂ ಕೂಡ ಇವರು ಕೂಡುವಂಥ ಉದ್ದೇಶವೇ ಈ ದೇಶ ಅತ್ಯಂತ ಸತ್ಪ್ರಜೆ ಆಗುವಂಗೆ ಹೋಗುವಂಥ ಉದ್ದೇಶದಿಂದ. ಆದ ತಾವೆಲ್ಲ ಇವತ್ತು ಕಬಡ್ಡಿಯಲ್ಲಿ ದೊಡ್ಡ ಮಟ್ಟದ ಆ ಕಬಡ್ಡಿ ಅಭಿಮಾನಿಯಾಗಿದ್ದು ತಾನು ಶ್ರಮಪಟ್ಟು ಆಟ ಆಡ್ತೀರಿ. ನಾನು ಕೂಡ ನಿಮ್ಮವನಿದ್ದಾಗ ನಾನು ಕೂಡ ಸಣ್ಣ ಮಟ್ಟ ಕಬಡ್ಡಿ ಆಡ್ತಾ ಇದ್ದೆ. ದೊಡ್ಡ ಚಾಂಪಿಯನ್ ಅಂತಲ್ಲ, ಮತ್ತು ಎಲ್ಲ ಕ್ರೀಡೆಲ್ಲ ಸಕ್ರಿಯವಾಗಿ ನಾನು ಭಾಗವಹಿಸಿದೆ. ಕ್ರಿಕೆಟಿಗೆ ಕ್ರಿಕೆಟ್, ಫುಟ್ಬಾಲ್ಗೆ ಫುಟ್ಬಾಲ್, ಹಾಕಿಗೆ ಹಾಕಿ, ಹ್ಯಾಂಡ್ಬಾಲ್ಗೆ ಹ್ಯಾಂಡ್ಬಾಲ್, ವಾಲಿಬಾಲ್ಗೆ ವಾಲಿಬಾಲ್, ಕಬಡ್ಡಿಗೆ ಕಬಡ್ಡಿ, ಖೋಖೋಗೆ ಖೋಖೋ, ಯಾವುದೆಲ್ಲ ಅವಕಾಶ ನಮ್ಮ ಶಿಕ್ಷಕರು ನಮಗೆ ಶಾಲೆಯಲ್ಲಿ ಕೊಡ್ತಾ ಇದ್ರೆ ಸಕ್ರಿಯವಾಗಿ ಎಲ್ಲಲ್ಲಿ ಭಾಗವಹಿಸಿದ ಕಾರಣ ನಮ್ಮ ವ್ಯಕ್ತಿತ್ವ ನಮಗೆ ರೂಪಿಸ್ಕೊಂಡು ಬರಲಿಕ್ಕೆ ಆಗಿದೆ. ಆದ ಕಾರಣ ಈ ಒಂದು ಕ್ರೀಡಾಕೂಟವನ್ನು ಅತ್ಯಂತ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಮುಖಾಂತರ ತಗೊಂಡು ಹೋಗೋದು ಅವಕಾಶ ಆಗಲಿ. ಇವತ್ತು ಉಲ್ಲಾಲ ತಾಲೂಕು ಸಪ್ರೇಟ್ ನಮಗೆ ಸದಾವಕಾಶ ಆಗಿದೆ. ಉಳ್ಳಾಳದಲ್ಲಿ ನಮ್ಮ ಜಿಲ್ಲಾ ಮಟ್ಟ ಕಬಡ್ಡಿ ಅಸೋಸಿಯೇಷನ್ ಇದೆ. ನಮ್ಮ ಗೋಪಿನಾಥ್ ಅವರ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಅದ್ಭುತವಾದ ಸಾಧನೆ ಇವತ್ತು ಮಾಡ್ತಾ ಬಂದಿದೆ. ನನಗೆ ವಿಶ್ವಾಸ ಇದೆ, ಮುಂದಿನ ದಿನಗಳಲ್ಲಿ ಒಂದಲ್ಲೊಂದು ದಿವಸ ಉಲ್ಲಾಲದ ನಿಮ್ಮಂಥ ವಿದ್ಯಾರ್ಥಿ ಮತ್ತು ಯುವ ಪ್ರತಿಭೆ ಭಾರತ ದೇಶವನ್ನು ಪ್ರತಿಸುವಂಥ ಕಬಡ್ಡಿ ಕ್ರೀಡಾಕೂಟವಾಗಿ ಪ್ರದೇಶ ಬಂದೇ ಬರ್ತಾನೆಂಬ ವಿಶ್ವಾಸ ನನಗಿದೆ. ಅದನ್ನು ದೇವರು ಅನುಗ್ರಹಿಸಂತ ಹೇಳಿಕೊಳ್ತಾ ಈ ಒಂದು ಕಾರ್ಯಕ್ರಮ ಆಯೋಜಿಸಿದಂಥ ಎಲ್ಲರಿಗೂ ನನ್ನ ವಿಶೇಷ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಈ ಶಿಕ್ಷಣ ಸಂಸ್ಥೆಯ ಪ್ರಮೀಳಾ ಡಿಸೋಜ್ ಅವರಿಗೂ ಮತ್ತು ಇದರ ಅಧ್ಯಕ್ಷ ವಹಿಸಿ ತಮ್ಮ ಸಂಪೂರ್ಣ ಸಹಕಾರ ಕೊಡುವಂಥ ರೆವರೆಂಡ್ ಫಾದರ್ ಸಿಪ್ರನ್ ಪಿಂಟರ್ ಅವರಿಗೆ ನನ್ನ ಶುಭಾಶಯ ಸಲ್ಲಿಸಿ, ಎಲ್ಲ ವಿವಿಧ ಕಾಲೇಜಿನ ತಾವೆಲ್ಲ ಬಂದಿದ್ದೀರಿ. ಇದು ಆಡಿದ ನಂತರ ಒಬ್ಬರು ಗೆಲ್ಲಬೇಕು ಮತ್ತು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲದೆ ಮ್ಯಾಚ್ ಮುಗಿಲಿಕ್ಕೆ ಆಗೋದಿಲ್ಲ. ಕಬಡ್ಡಿ ಪಂದ್ಯ ಮುಗಿಸಬೇಕಾದ್ರೆ ಒಬ್ಬರು ಗೆದ್ದಂತ ಘೋಷಿಸಬೇಕು. ಅದಕ್ಕೆ ಅದನ್ನು ಮುಗಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಈ ಒಂದು ಕಬಡ್ಡಿ ಪಂದ್ಯಾಟದ ಗೆಲುವು ಅದು ಯಾರ ಗೆಲುವು ಕೂಡ ಅಲ್ಲ. ಈ ಪಂದ್ಯಾಟದ ಸೋಲು ಅದು ಯಾರ ಸೋಲು ಕೂಡ ಅಲ್ಲ. ಈ ಪಂದ್ಯಾಟದ ಗೆಲುವು ಈ ಒಂದು ಕಬಡ್ಡಿ ಪಂದ್ಯ ಮತ್ತು ವಿಜಯಸಂದ ವಿದ್ಯಾರ್ಥಿಗಳಿದ್ದಾರ ಅವರ ಗೆಲುವಾಗಿ ಇವತ್ತು ಪರಿವರ್ತನೆ ಆಗಲಿ ಅಂತ ಹೇಳಿ ನನ್ನ ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ತಾ ನಿಮಗೆಲ್ಲ ಶುಭಾಶಯ ಸಲ್ಲಿಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್. ನಮ್ಮ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿ ಶುಭ ಕಾಮನೆಗೈದ ನಮ್ಮ ಖ್ಯಾತ ಪ್ರತಿನಿಧಿ ಶ್ರೀಯುತ ಗೌರವಾನ್ವಿತ UT ಖಾದರ್ ಅವರಿಗೆ ಧನ್ಯವಾದಗಳು. ಅನ್ಯ ಕಾರ್ಯ ನಿಮಿತ್ತ ಶ್ರೀಯುತರು ನಮ್ಮನ್ನು ಈ ಸಭೆಯಿಂದ ತಾವುಗಳು ನಿರ್ಗಮಿಸಲಿಕ್ಕೆ ಧಾರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿ
ಎಂದು ತಿಳಿಸಲು ಅತೀವ ಸಂತೋಷವಾಗುತ್ತಿದೆ. ಇದು ತಾಲೂಕಿನ ಚರಿತ್ರೆ ಸೇರುತ್ತಿರುವುದು ನಮ್ಮ ಹೆಮ್ಮೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವವರು ಸಂತ ಸೆಬಾಸ್ಟಿಯನ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರವರು. ಇವರ ಅಧ್ಯಕ್ಷೀಯ ನುಡಿಗಿಂತ ಮೊದಲು ನಮ್ಮನ್ನು ಸುಹಾಸಿನಿಯವರು ಕೂಡ ಈ ಸಭೆಯಿಂದ ನಿರ್ಗಮಿಸಲಿಕ್ಕಿದ್ದಾರೆ. ಅವರಿಗೂ ಕೂಡ ನಮ್ಮ ಪ್ರಾಂಶುಪಾಲರ ಸ್ಮರಣೆ ನೀಡಿ ಗೌರವಿಸಿದ್ದಾರೆ. ಧನ್ಯವಾದಗಳು. ನಮ್ಮ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರು ಆಗಿರುವ ಅತಿ ವಂದನೀಯ ಸಿಪ್ರನ್ ಪಿಂಟೋರವರಿಂದ ಅಧ್ಯಕ್ಷೀಯ ನುಡಿ. Very, very prime and holy place. There is a church, there are schools, there are 2,500 students studying in this campus. This is a beautiful and holy place. Keep up the holiness of the place. See that cleanliness is maintained and unnecessary problems are not created, because there is English medium school there, Kannada medium school there, all they have got classes. We cannot give them holidays. So thank God for the beautiful weather He has given, and now we proceed and play with zeal, enthusiasm. Don't fight, but be happy. Congratulations and all the best for all the players. God bless you all. Thank you. ಹಾರೈಸಿರುವಂತಹ ನಮ್ಮ ಪೂಜ್ಯರಿಗೆ ಧನ್ಯವಾದಗಳು. ಇದೀಗ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯರಿಗೆ ಸ್ಮರಣಿಕೆ ನೀಡುವಂತಹ ಸಮಯ. ಸಂತ ಸೆಬಾಸ್ಟಿಯನ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಪ್ರಮೀಳಾ ಡಿಸೋಜರವರಲ್ಲಿ ಕೋರಿಕೊಳ್ತಾ ಇದ್ದೇನೆ. ನಮ್ಮೆಲ್ಲ ಅತಿಥಿ ವರ್ಯರಿಗೆ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ನಿರ್ಮಾಣವಾಗುವುದು ಕ್ರೀಡೆಗಳಿಂದ ಮಾತ್ರ. ಈ ಅದ್ಭುತ ಕಾರ್ಯಕ್ರಮದ ಭಾಗವಾಗಿರುವುದು ಒಂದು ಗೌರವವಾಗಿದೆ. ವೇದಿಕೆ ಮೇಲಿರುವ ಗೌರವಾನ್ವಿತರು ಈ ಸಂದರ್ಭವನ್ನು ಅಲಂಕರಿಸಲು ತಮ್ಮ ಕಾರ್ಯನಿರತ ವೇಳಾಪಟ್ಟಿಯಿಂದ ಸಮಯವನ್ನು ನಮಗೆ ನೀಡಿದ್ದಾರೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕರಾದ ಸನ್ಮಾನ್ಯ ಯುಟಿ ಖಾದರ್ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ನನ್ನ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ರೆವರೆಂಡ್ ಫಾದರ್ ಸಿಪ್ರಿಯನ್ ಪಿಂಟೋರ್ ಅವರಿಗೂ ನನ್ನ ತುಂಬ ಹೃದಯದ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಚಿತ್ರಾಕಲಾ, ಶ್ರೀಯುತ ನಿತಿನ್ ಕುಮಾರ್ ಹಾಗೂ ಶ್ರೀಯುತ ಆಯುಬ್ ಮಂಚಿಲರ್ ಅವರಿಗೆ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಚರ್ಚ್ ಪಾಲನಾ ಸಮಿತಿಯ ಕಾರ್ಯದರ್ಶಿಯಾಗಿರುವ ಶ್ರೀಮತಿ ಫಿಲೋಮಿನಾ ಡಿಸೋಜ ಅವರಿಗೂ ನನ್ನ ವಂದನೆಗಳು. ಅಂತಿಮವಾಗಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲು ಸಹಕರಿಸಿದ ಎಲ್ಲ ಪ್ರಾಯೋಜಕರಿಗೂ ಅನಂತ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಬೆಳಗಿನ ಉಪಹಾರ ಒದಗಿಸಿದ ರೀತು ಬಬ್ಬುಕಟ್ಟೆ ಹಾಗೂ ಕೋಟನ್ನು ರಿಬ್ಬನ್ ತುಂಡರಿಸುವ ಮೂಲಕ ಚಾಲನೆ ನೀಡಬೇಕಾಗಿ ನಮ್ಮ ಅತಿಥಿ ವರ್ಗದಲ್ಲಿ ಕೋರಿಕೆ. ನಮ್ಮ ಪ್ರಾಂಶುಪಾಲರು, ವೇದಿಕೆಯಲ್ಲಿರುವಂತಹ ಅಧ್ಯಕ್ಷರು ಹಾಗೂ ಎಲ್ಲ ಮುಖ್ಯ ಅತಿಥಿಗಳು ಸಮೇತ ಎಲ್ಲರನ್ನು ಅಲ್ಲಿಗೆ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.